ಮಂಚೇಶ್ವರ ವಿದ್ಯುತ್ ಸೆಕ್ಷನ್ ಕಚೇರಿಯ ವ್ಯಾಪ್ತಿಯಲ್ಲಿರುವ ಕರೋಡ ನಗರದಲ್ಲಿ ವಿದ್ಯುತ್ ತಂತಿಯೊಂದು ಮುರಿದು ಬಿದ್ದು ನೇತಾಡ್ತಾ ಇದ್ದು ಸ್ಥಳೀಯರು ಹಲವಾರು ಸಲ ವಿದ್ಯುತ್ ಅಧಿಕೃತರ ಗಮನಕ್ಕೆ ತಂದರೂ ಸಿಬ್ಬಂದಿಗಳಾಗಲಿ ಅಧಿಕಾರಿಗಳಾಗಲಿ ಯಾರಿಗಿಲ್ಲ ಎಂಬಂತೆ ವರ್ತಿಸ್ತಾ ಇದ್ದಾರೆ ಎಂಬುದಾಗಿ ಇಲ್ಲಿನ ಸ್ಥಳೀಯರು ಆರೋಪಿಸಿದ್ದಾರೆ. ಈ ವಿದ್ಯುತ್ ತಂತಿಯ ಪರಿಸರದಲ್ಲಿ ವಯಸ್ಸಾದ ಮಹಿಳೆಯೊಬ್ಬರು ಅನಾರೋಗ್ಯ ಪೀಡಿತರಾಗಿ ಮರಣ ಹೊಂದಿದ ಬಳಿಕ ಅವರ ಮನೆಯ ಬಿಲ್ ಪಾವತಿ ಮಾಡದ ಹಿನ್ನೆಲೆಯಲ್ಲಿ ತಿಂಗಳಿಗೆ ಮುಂಚಿತವಾಗಿ ವಿದ್ಯುತ್ ಸಂಪರ್ಕವನ್ನ ಕಡಿತಗೊಳಿಸಿರುವುದಾಗಿ ಊರವರು ಹೇಳ್ತಾ ಇದ್ದಾರೆ. ಆದರೆ ಮನೆಯ ಭಾಗದಿಂದ ಈ ತಂತಿಯನ್ನ ವಿದ್ಯುತ್ ಕಂಬದಿಂದ ತೆಗೆಯದೆ ಹಾಗೆ ಬಿಟ್ಟು ಹೋಗಿರುವುದಾಗಿ ಸ್ಥಳೀಯರ ಆರೋಪ. ನೇತಾಡ್ತಾ ಇರುವ ತಂತಿಯಿಂದ ಯಾವ ರೀತಿಯ ವಿದ್ಯುತ್ ಪ್ರವಹಿಸುತ್ತೆ, ಅದರ ವೋಲ್ಟೇಜ್ ಎಷ್ಟಿರಬಹುದು, ಯಾರಿಗೂ ಹೇಳಲು ಸಾಧ್ಯವಿಲ್ಲದ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟವರು ದುರಂತ ಸಂಭವಿಸುವುದಕ್ಕಿಂತ ಮುಂಚಿತವಾಗಿ ಎಚ್ಚೆತ್ತುಕೊಳ್ಳುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಕರೋಡ ನಗರ ಮಂಜೇಶ್ವರ രണ്ട് മാർഗം ജോയിന്റ് ആയില്ല സ്ഥലത്ത് ഈ സംഭവം ഇതാ വയറ് മൊത്തം ഇങ്ങനെ കായിട്ടിട്ട് പോയിട്ടുണ്ട്, മീറ്റർ എടുത്തിട്ട് പോയിട്ടുണ്ട്. ഡിപ്പാർട്ട്മെന്റിൽ കയറുമ്പോൾ അവർ അവനെ കാണിക്കൂ ഇവരെ കാണിക്കൂ, ഇപ്പം ഇവരും ഒന്നും തല ചൂടാക്കണ്ട അങ്ങനെ ഇങ്ങനെ പറയും. ഇതുവരെ വന്നിട്ടില്ല, ഇടാ തിരിഞ്ഞു നോക്കിയിട്ടില്ല. ഒരു ദിവസത്തെ ജോലിയും പോയി ഇങ്ങനെ പറഞ്ഞിട്ട്. ഇങ്ങനെ കുട്ടികൾ കാണുമ്പോൾ പേടിക്കുന്നുണ്ട്. കുറേ ആളിയുടെ ചീത്ത വിളി, ഇതെന്തിനാ ഇങ്ങനെ ഇട്ടിനി, ഞാൻ ആരോടാ പറയേണ്ടത്?